ಒಂದು ವಿಡಿಯೋ ಮಾಡೀನಿ. ಒಂದು ಸರ್ತಿ ಇಂದ್ರಗ ಒಂದು ಊರಿನ ರೈತರ ಮೇಲೆ ಸಿಟ್ಟು ಬಂದು ಅವ್ರಿಗೆ ಶಾಪ ಕೊಟ್ಟಿದ್ನಂತ. 10 ವರ್ಷ ನಿಮ್ಮ ಊರಾಗ ಮಳಿ ಬೀಳಲ್ಲ ಅಂತ. ರೈತರೆಲ್ಲ ಪರೇಶಾನ್ ಆದ್ರು. 10 ವರ್ಷ ಮಳಿ ಬಿದ್ದಿಲ್ಲ ಅಂದ್ರ ನಾವು ಬೆಳಿ ಹೆಂಗೆ ತೆಗಿಬೇಕು, ಹೆಂಗೆ ಬದುಕಬೇಕು? ಇಂದ್ರನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರಂತ, ನಮಗೆ ಶಾಪ ವಿಮೋಚನೆ ಮಾಡು ಅಂತ. ಆಗ ಇಂದ್ರ ಹೇಳ್ತಾನ, ಯಾವಾಗ ಶಿವ ತನ್ನ ಡಮರುಗ ಬಾರಿಸ್ತಾನ ಅವಾಗ ನಿಮಗೆ ಶಾಪ ವಿಮೋಚನೆ ಆಗ್ತದ ಅಂತ. ಅದು ಅಲ್ಲದೆ ಇಂದ್ರನೇ ಶಿವನ ಹತ್ರಕ್ಕೆ ಹೋಗಿ 10 ವರ್ಷ ನೀವು ಡಮರುಗ ಬಾರಿಸಬಾರದು ಅಂತ ಅವ್ರ ಹತ್ರ ಮಾತು ತಗೊಂಡು ಬರ್ತಾನ. ರೈತರೆಲ್ಲ ಶಿವನ ಹತ್ರಕ್ಕೆ ಹೋಗ್ತಾರ, ದೇವ್ರೇ ದಯವಿಟ್ಟು ನಿಮ್ಮ ಡಮರುಗ ಬಾರಿಸ್ರಿ, ನಮಗೆ ಶಾಪ ವಿಮೋಚನೆ ಆಗ್ತದ ಅಂತ. ಶಿವ ಅಂತಾನ, ಇಲ್ಲ, ನಾ ಇಂದ್ರನಿಗೆ ಮಾತು ಕೊಟ್ಟಿದ್ದ, ಹೀಗಾಗಿ ನಾನು ಡಮರುಗ ಬಾರಿಸಲ್ಲ ಅಂತ. ರೈತರೆಲ್ಲ ನಿರಾಶರಾಗಿ ಊರಿಗೆ ಬರ್ತಾರ. ಇನ್ನೊಂದು ಮಾಡೋಣ ಅಂತ 10 ವರ್ಷ ಬೇರೆ ಬೇರೆ ಕೆಲಸ ಮಾಡ್ಕೊಂಡಿರ್ತಾರ. ಆದ್ರೂ ಒಬ್ಬ ರೈತ ಏನ್ ಮಾಡ್ತಾನಂದ್ರ, ಪ್ರತಿ ವರ್ಷಕ್ಕೆ ಹೆಂಗ ಬೆಳಿ ಬೆಳಿತೀನೋ ಹಾಗೆ ಪ್ರತಿ ವರ್ಷ ಬಿತ್ತೋದು ಉತ್ತೋದು ಎಲ್ಲ ಕೆಲಸ ಮಾಡ್ತಿದ್ದ. ಹೀಗೆ ಒಂದ್ 2-3 ವರ್ಷ ಕಳೀತು. ಊರ್ ಜನ ಎಲ್ಲ ಅವನಿಗೆ ಬೈಯಕ್ ಪ್ರಾರಂಭ ಮಾಡಿದ್ರು. ಏನು 10 ವರ್ಷ ಮಳಿ ಬೀಳಲ್ಲ ಅಂತ ಗೊತ್ತದ, ಮತ್ತ್ಯಾಕೆ ನೀನ್ ಸುಮ್ಮನೆ ಇಷ್ಟು ಮೆಹನತ್ ಮಾಡ್ತಿ, ನಿನ್ ಪರಿಶ್ರಮ ಹಾಳು ಮಾಡ್ಕೋತಿ, ಬೀಜ ಹಾಳು ಮಾಡ್ತಿ, ಗೊಬ್ಬರ ಹಾಳು ಮಾಡ್ತಿ ಅಂತ. ಆಗ ಅವ ರೈತ ಹೇಳ್ತಾನ, ನನಗೂ ಗೊತ್ತದ 10 ವರ್ಷ ಮಳಿ ಬೀಳಲ್ಲ ಅಂತ ಹೇಳಿ, ಆದ್ರ 10 ವರ್ಷದ ನಂತರ ಯಾವಾಗ ಮಳಿ ಬರ್ತದಲ್ಲ ಆವಾಗ ನಾನು ನನ್ನ ಕೆಲಸ ಮಾಡದೆ ಮರ್ತು ಬಿಟ್ಟ ಅಂದ್ರೆ ಹೇಗ ಅಂತ. ಈ ಮಾತು ಪಾರ್ವತಿ ಕೇಳಿಸ್ಕೊತಾಳ. ಆಕಿ ಖುಷಿ ಆಗ್ತದ. ಆಕಿ ಶಿವನ ಹತ್ರಕ್ಕೆ ಹೋಗ್ತಾಳ. ಆ ರೈತ ಎಷ್ಟು ಸತ್ಯ ಮಾತು ಹೇಳೇನ್ ನೋಡ್ರಿ. ಒಂದ್ ವೇಳೆ ನೀವು 10 ವರ್ಷ ಡಮರುಗ ಬಾರಿಸ್ಲಿಲ್ಲ ಅಂದ್ರ ನಿಮಗೂ ಅದು ನೆನಪು ಹೋಗ್ತಂದ್ರಿ ಹೇಗ ಅಂತ. ಶಿವನಿಗೂ ಆಶ್ಚರ್ಯ ಆಗ್ತದ, ಹೌದಲ್ಲ, ನೋಡೋಣ ನನಗೆ ಬಾರ್ಸಕ್ ಬರ್ತದ ಇಲ್ಲ ಮರ್ತು ಬಿಟ್ಟಿನೇನೋ 3 ವರ್ಷದಾಗಂತ. ಶಿವ ತನ್ನ ಡಮರುಗ ತಗೊಂಡು ಬಾರ್ಸಕ್ ಪ್ರಾರಂಭ ಮಾಡ್ತಾನ. ಇಂದ್ರ ಹೇಳಿದ್ದ ಹಾಗೆ ಮಳೆ ಬೀಳಕ್ ಪ್ರಾರಂಭ ಆಗ್ತದ. ಯಾವ ರೈತ ಉತ್ತಣಿಕೆ ಬಿತ್ತಣಿಕೆ ಎಲ್ಲ ಮಾಡಿದ್ನಲ್ಲ ಅವನ ಹೊಲ ಚೆನ್ನಾಗಿ ಬೆಳೀತದ. ಉಳಿದ ರೈತರೆಲ್ಲ ಪಶ್ಚಾತ್ತಾಪ ಪಡ್ತಾರ, ಅಯ್ಯೋ ನಾವು ಊತಬೇಕಾಗಿತ್ತು, ಬಿತ್ತಬೇಕಾಗಿತ್ತಲ್ಲ ಅಂತ. ಮಕ್ಕಳೇ, ಕಥೆಯ ತಾತ್ಪರ್ಯ ಇಷ್ಟೇ. ಪರೀಕ್ಷೆ ಮುಂದೆ ಹೋಗ್ಯಾವಂತ ಮೈ ಮರಿಲಕ್ ಹೋಗ್ಬೇಡ್ರಿ. ಅಭ್ಯಾಸ ತಪ್ಪು ಹೋಯ್ತಂದ್ರ ಪಶ್ಚಾತ್ತಾಪ ಪಡಬೇಕಾಗ್ತದ. ಅದಕ್ಕೆ ಮಕ್ಕಳೇ, ಓದ್ತಾ ಇರ್ತೀರಲ್ಲ, ಓದ್ರಿ. ಧನ್ಯವಾದ.